ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲುವುದು ನಮಗೆ ತುಂಬಾ ಮುಖ್ಯ. ಈ ಬಾರಿ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂದು ಕಾರ್ಕಳದಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಅವರು ಕಾರ್ಕಳಕ್ಕೆ ಆಗಮಿಸಿ ಬಿಜೆಪಿ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾರ್ಕಳದಲ್ಲೂ ಬಹುಮತದ ಗೆಲುವು ಖಚಿತ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಬಹುಮತ ಕೊಟ್ಟ ಮತದಾರ ವರ್ಷದೊಳಗೆ ಕಾಂಗ್ರೆಸ್ ತಿರಸ್ಕರಿಸಿದ್ದಾನೆ. ಲೋಕಸಭೆಯಲ್ಲಿ ಬಿಜೆಪಿಗೆ ಗೆಲುವು ಕೊಟ್ಟಿದ್ದಾನೆ. ದೇಶ ಬದಲಾಗುತ್ತಿದೆ, ಆದರೆ ಕರ್ನಾಟಕದ ಅಭಿವೃದ್ಧಿ ಶೂನ್ಯವಾಗಿದೆ. 13ನೇ ಹಣಕಾಸು ಆಯೋಗ ಅತಿ ಹೆಚ್ಚು ಅನುದಾನ ಕರ್ನಾಟಕಕ್ಕೆ ನೀಡಿದ್ದೇವೆ. ಅಭಿವೃದ್ಧಿಯಲ್ಲಿ ಕರ್ನಾಟಕ ಹಿಂದೆ ಬಿದ್ದಿದೆ. ಕೇಂದ್ರ ನೀಡಿದ ಅನುದಾನ ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸಿದರು. 3781 ರೈತರು ರಾಜ್ಯದಲ್ಲಿ ಆತ್ಮಹತ್ಯೆಗೈದಿದ್ದಾರೆ. ಕಾನೂನು ಸುವ್ಯವಸ್ಥೆಯಲ್ಲಿ ಸರ್ಕಾರ ವಿಫಲವಾಗಿದೆ. ರಾಜಕೀಯ ಹತ್ಯೆಯನ್ನ ಸಹಿಸಲಾಗುವುದು. ಸಿದ್ಧ ಸರ್ಕಾರವಲ್ಲ, ನಿದ್ದೆ ಸರ್ಕಾರ ರಾಜ್ಯದಲ್ಲಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಅಭಿವೃದ್ಧಿ ಕಾಣುವಿರಿ, ರಾಜ್ಯದಲ್ಲಿ ಮಾದರಿಯುತ ಅಭಿವೃದ್ಧಿ ಕಾಣುವಿರಿ ಎಂದು ಹೇಳಿದ್ರು. 2006 में मैं नेशनल प्रेसिडेंट बीजेपी का बना था. उस समय पहली बीजेपी की कोलिशन गवर्नमेंट इस कर्नाटक में बनी और उसके बाद दूसरी बार जब मैं 2007 में पार्टी प्रेसिडेंट बना तो 2008 में क्लियर मेजॉरिटी के साथ यहां पर बीजेपी की गवर्नमेंट बनी थी और येदियुरप्पा जी यहां के चीफ मिनिस्टर थे. और आज मैं पहली मीटिंग यह कर्नाटक की एड्रेस कर रहा हूं, इसलिए मैं पूरी तरह से कॉन्फिडेंट हूं कि इस बार कर्नाटक में येदियुरप्पा जी की लीडरशिप में बीजेपी की क्लियर मेजॉरिटी के साथ गवर्नमेंट बनने जा रही है. और आप जानते हैं 5 वर्षों के अंदर से हिंदुस्तान की राजनीति में बहुत कुछ बदला है.